ಶಾಸಕರ ನಿರಂತರ ಪ್ರಯತ್ನ ಫಲಿತಾಂಶ. ಕುಂಬಳೆ ಕಂಚಿಕಟ್ಟೆ ಸೇತುವೆ ಪುನರ್ ನಿರ್ಮಾಣಕ್ಕೆ ನಬಾರ್ಡ್ನಿಂದ 27.10 ಕೋಟಿ. ಕಾಲ ಪರಿಣಾಮದಿಂದ ಹಾನಿಗೊಳಗಾದ ಕುಂಬಳೆ ನದಿಗೆ ಅಡ್ಡವಾಗಿ ನಿರ್ಮಿಸಲಾದ ಕಂಚಿಕಟ್ಟೆ ನಿಯಂತ್ರಕ ಸೇತುವೆಯ ಪುನರ್ ನಿರ್ಮಾಣಕ್ಕೆ ನಬಾರ್ಡ್ ವತಿಯಿಂದ ರೂಪಾಯಿ 27.10 ಕೋಟಿ ಮಂಜೂರಾಗಿದೆ ಎಂದು ಶಾಸಕ ಎಕೆಎಂ ಅಶ್ರಫ್ ತಿಳಿಸಿದ್ದಾರೆ. ಪ್ರಸ್ತುತ ಸಾಲಿನ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಯೋಜನೆಯಡಿ ಈ ಅನುದಾನ ಮಂಜೂರಾಗಿದೆ. 2024 ಏಪ್ರಿಲ್ನಲ್ಲಿ ಸೇತುವೆಯ ದುಸ್ಥಿತಿಯನ್ನು ಗಮನಿಸಿದ ಜಿಲ್ಲಾಧಿಕಾರಿ ಅದನ್ನು ಮುಚ್ಚಿ ಸಂಚಾರವನ್ನು ನಿಷೇಧಿಸಿದ್ದರು. ಇದರ ಪರಿಣಾಮವಾಗಿ ಕುಂಬಳೆ ಪಂಚಾಯತ್ ವ್ಯಾಪ್ತಿಯ ಕಂಚಿಕಟ್ಟೆ, ಮಳಿ, ಕುಂಡಪ್ಪು, ತಳಕೊಡಿಯಮ್ಮ, ಆರಿಕಾಡಿ, ಛತ್ರಂಪಳ್ಳ, ಚೂರಿತಡ್ಕ ಮತ್ತು ಉಜಾರ್ ಪ್ರದೇಶಗಳ ವಿದ್ಯಾರ್ಥಿಗಳು, ರೈತರು ಸೇರಿದಂತೆ ಸ್ಥಳೀಯರು ಕುಂಬಳೆ ನಗರ ತಲುಪಲು ಹೆಚ್ಚುವರಿ ದೂರ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇದೇ ವೇಳೆ ಕೃಷಿ ಕಾರ್ಯಗಳಿಗೆ ಅಗತ್ಯವಾದ ನೀರಿನ ಲಭ್ಯತೆ ಕಡಿಮೆಯಾಗಿದ್ದು, ಉಪ್ಪು ನೀರು ಹೊಲಗಳಿಗೆ ನುಗ್ಗಿ ಬೆಳೆಗಳಿಗೆ ಹಾನಿ ಉಂಟು ಮಾಡುತ್ತಿದೆ. ಜೊತೆಗೆ ಕುಡಿಯುವ ನೀರಿನಲ್ಲೂ ಉಪ್ಪು ನೀರು ಮಿಶ್ರಣಗೊಳ್ಳುತ್ತಿರುವುದರಿಂದ ಸ್ಥಳೀಯರು ಇನ್ನಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಕಳೆದ 2 ವರ್ಷಗಳಿಂದ ಶಾಸಕ ಎಕೆಎಂ ಅಶ್ರಫ್ ನಿರಂತರವಾಗಿ ಪ್ರಯತ್ನ ನಡೆಸುತ್ತಿದ್ದರು. ವಿಧಾನಸಭೆಯಲ್ಲಿ ಸಬ್ಮಿಷನ್ ರೂಪದಲ್ಲೂ ಹಾಗೂ ಹಲವು ಬಾರಿ ಪ್ರಶ್ನೆಗಳ ಮೂಲಕವೂ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದರು. ಜಲಸಂಪನ್ಮೂಲ ಇಲಾಖೆಯ ಸಚಿವರ ಅಧ್ಯಕ್ಷತೆಯಲ್ಲಿ ತಿರುವನಂತಪುರದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಸೇತುವೆಯ ವಿನ್ಯಾಸ ಹಾಗೂ ವಿವರವಾದ ಯೋಜನಾ ವರದಿ ತಯಾರಿಕೆಯನ್ನು ವೇಗಗೊಳಿಸಲಾಯಿತು. ಜನಪ್ರತಿನಿಧಿಗಳು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ನಾಯಕರನ್ನು ಒಳಗೊಂಡ ಸರ್ವಪಕ್ಷ ಪ್ರತಿನಿಧಿ ಮಂಡಳಿಯು ಸಚಿವರನ್ನು ಭೇಟಿ ಮಾಡಿ ವಿಷಯವನ್ನು ಮುಂದಿಟ್ಟಿತು. ನಬಾರ್ಡ್ ಯೋಜನೆಗಳ ಆದ್ಯತೆ ನಿಗದಿಪಡಿಸುವ ಉನ್ನತ ಮಟ್ಟದ ಸಭೆಗೆ ಮುನ್ನ ಮುಖ್ಯ ಕಾರ್ಯದರ್ಶಿ ಹಾಗೂ ಹಣಕಾಸು ಇಲಾಖೆಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿದ ಶಾಸಕ ಅಶ್ರಫ್ ಜನರು ಅನುಭವಿಸುತ್ತಿರುವ ಸಂಕಷ್ಟವನ್ನು ವಿವರಿಸಿದ್ದರು. ಈ ವರ್ಷದ ಜನವರಿಯಲ್ಲಿ ಹಣಕಾಸು ಇಲಾಖೆ ವಿವರವಾದ ಯೋಜನಾ ವರದಿಯನ್ನು ನಬಾರ್ಡ್ಗೆ ಸಲ್ಲಿಸಿತು. ಜನವರಿ 29ರಂದು ನಬಾರ್ಡ್ ಪ್ರಧಾನ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಶಾಸಕ ಅಶ್ರಫ್ ನಡೆಸಿದ ಚರ್ಚೆಯ ನಂತರ ನಬಾರ್ಡ್ ತಂಡ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಅನುಕೂಲಕರ ವರದಿ ಸಲ್ಲಿಸಿತ್ತು. ಫೆಬ್ರವರಿ 25ರಂದು ಮತ್ತೆ ನಬಾರ್ಡ್ ಅಧಿಕಾರಿಗಳನ್ನು ಭೇಟಿ ಮಾಡಿದ ಶಾಸಕ ಅಶ್ರಫ್ ಇದೇ ಆರ್ಥಿಕ ವರ್ಷದಲ್ಲೇ ಅನುದಾನ ಮಂಜೂರು ಮಾಡುವಂತೆ ಮನವಿ ಮಾಡಿದರು. ಬಳಿಕ ನಬಾರ್ಡ್ ಕಚೇರಿಯಿಂದ ಯೋಜನೆಗೆ ಅನುದಾನ ಮಂಜೂರಾದ ಬಗ್ಗೆ ಶಾಸಕರಿಗೆ ಅಧಿಕೃತ ಮಾಹಿತಿ ದೊರೆಯಿತು. ಯೋಜನೆಗೆ ಅಗತ್ಯವಿರುವ ಹೆಚ್ಚುವರಿ ಭೂಮಿಯನ್ನು ಸ್ಥಳೀಯರು ಹಾಗೂ ಕ್ರಿಯಾ ಸಮಿತಿ ಸದಸ್ಯರು ಹಣ ಸಂಗ್ರಹಿಸಿ ಖಾಸಗಿ ವ್ಯಕ್ತಿಗಳಿಂದ ಖರೀದಿಸಿದ್ದಾರೆ. ತಾಂತ್ರಿಕ ಅನುಮೋದನೆ ಮತ್ತು ಟೆಂಡರ್ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸಿ ಕಾಮಗಾರಿ ಆರಂಭಿಸಲು ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಎಕೆಎಂ ಅಶ್ರಫ್ ತಿಳಿಸಿದ್ದಾರೆ.